ಎಲ್ರಿಗೂ ನಮಸ್ಕಾರ. ಏನಪ್ಪಾ ಹಾಸ್ಟೆಲ್ ಅಂತ ಇಟ್ಟಿದ್ದೀನಿ ಅನ್ಕೋತಿದ್ದೀರಾ? ಹೌದು ಸ್ನೇಹಿತರೆ, ಇವತ್ತು ನಾನು ಹೇಳಲೊಟ್ಟಿರುವ ಒಂದು ಅತ್ಯದ್ಭುತ ಕತೆ ಅಂದ್ರೆ ಅದು ಮಜಕೋರ ಹಾಸ್ಟೆಲ್ ಸ್ಟೂಡೆಂಟ್ಸ್. ಎಲ್ಲಿ ಅಂದ್ರೆ ಅದು ವಿದ್ಯಾನಿಕೇತನದ G4ದಲ್ಲಿ. ಈ ಹಾಸ್ಟೆಲ್ ಜೀವನ ನಮಗೆ ಎಲ್ಲಾ ತರಹದ ಅನುಭವಗಳನ್ನ ತಂದೊಡ್ಡುತ್ತೆ. ಬಂದ ಮೊದಲ ದಿನ ಒಬ್ಬರನ್ನೊಬ್ಬರು ನೋಡಿಕೊಳ್ಳೋದು, ಕೆಲವರನ್ನ ನೋಡಿ ಇವರು ಸ್ಟೂಡೆಂಟಾ ಅಂತ ದಿಗ್ಭ್ರಮೆಗೊಳ್ಳೋದು. ಅಂತ ಹಾಸ್ಟೆಲ್ನಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ಮೊದಲ ದಿನ ಉದ್ದಾಟ, ತದನಂತರ ಪ್ರಾಣ ಸಂಕಟ, ಬಿಟ್ಟು ಹೋಗುವಾಗ ಮಾನಸಿಕ ಖಿನ್ನತೆ ಕೂಡ ಕಾಡ್ತಿರುತ್ತೆ. ಹಾಗೆ ಈ ಒಂದು ಹಾಸ್ಟೆಲ್ನಲ್ಲಿ ನಾವು ತಂದೆ ತಾಯಿಯರ ಒಂದು ಮೌಲ್ಯವನ್ನು ನಾವು ತಿಳ್ಕೊಂತೀವಿ. ಹಾಗೆ ಈ ಹಾಸ್ಟೆಲ್ ಬಗ್ಗೆ ಒಂದೆರಡು ಮಾತುಗಳನ್ನ ಕಥೆಯ ಮೂಲಕ ಅಥವಾ ಕಾಮಿಡಿ ಮೂಲಕ ಹೇಳಲು ಇಷ್ಟಪಡ್ತೀನಿ. ನಮಗೆ ರಜೆ ಎಂದಾಕ್ಷಣ ಹಾಸ್ಟೆಲ್ನಲ್ಲಿ ಬಟ್ಟೆ ಪ್ಯಾಕಿಂಗ್, ಗುಂಪು ಮಾತುಗಳಿಂದ ರೂಮಲ್ಲಿ ಹರಟೆಕಟ್ಟೆ ನಿರ್ಮಾಣಗೊಂಡಿರುತ್ತೆ. ಕಾಮಿಡಿ, ಕಿಲಕಿಲ, ಮಾತಾಡಕ್ಕಿಲ್ಲ, ಬ್ಯಾಂಡ್ ಸದ್ದು, ಇದಕ್ಕೆ ಮರುಳಾಗಿ ಕುಣಿಯುವ ಯುವಕರು ಇರುತ್ತಾರೆ. ಇಲ್ಲಿ ನಮ್ಮಿಂದ ವಾರ್ಡನ್ಗಳಿಗಾಗುವ ತಾಪತ್ರಯ ಅಷ್ಟಿಷ್ಟಲ್ಲ. ಈ ವಾರ್ಡನ್ಗಳು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಒಂದು ಅಂಗೈ ಜಾಗದಾಗ ಮಲಗ್ತಾರ. ಅವರ ವಾರ್ಡನ್ಗಳು. ಇವ್ರ ಕೆಲಸ ಜಗಳವಾಗದಂತ ನೋಡ್ಕೊಳ್ಳೋದು, ಜಗಳ ಆದ್ರೆ ಬಿಡ್ಸಕ್ ಹೋಗೋದು, ಬಿಡ್ಸಕ್ ಹೋದ್ರ ತಾವ ಬಡ್ಸ್ಕೊಂಡ್ ಬರೋದು. ಇಷ್ಟ ವಾರ್ಡನ್ ಕೆಲಸ. ಏನಂತೀರಿ ನೀವು? ಇದು ಕರೆಕ್ಟಾ ಹೌದಾ ತಪ್ಪ? ಇವರಿಗೆ ಬೆಸ್ಟ್ ಟೈಟಲ್ ಸೂಟ್ ಆಗತ್ತಂದ್ರೆ ಸುಂದರನ ಸನ್ಯಾಸಿ ಮಾಡಬಹುದೇ, ಸುಂದರನ ಸನ್ಯಾಸಿ ಮಾಡಬಹುದೇ. ಇನ್ನ ಕೇಳ್ತೀರಾ? ಹುಟ್ಟಿದ ತಪ್ಪಿಗಾಗಿ ಹುಟ್ಟು ಹಬ್ಬದ ದಿನ ಬರ್ತ್ಡೇ ಬಾಯ್ಗೆ ಹಿಗ್ಗಾಮುಗ್ಗ ತಳಿತ ಜೋರಿರುತ್ತೆ ಹಾಸ್ಟೆಲಾಗ. ಹಂಗ ಕೇಕ್ ಕ್ರೀಮ್ ತಾವು ತಿನ್ನಂಗಿಲ್ರಿ, ಅದನ್ನೆಲ್ಲ ಮುಖಕ್ಕೆ ಹಚ್ಚಿಬಿಟ್ಟಿರ್ತಾರ. ಅದು ತತ್ತಿ ಹೊಡ್ಯೋದೇನೋ, ಅದು ಮೊಸರಿನ ಪಾಕಿಟ್ ಹಾಕೋದೇನೋ, ಅದು ನೋಡ್ಬೇಕು ಅವತ್ತು. ತಾವು ಒಂದ್ಸೂರು ತಿಂದಿರಂಗಿಲ್ರಿ, ಅದು ಎಲ್ಲ ಮುಖಕ್ಕೆ ಹಚ್ಚಿಬಿಟ್ಟಿರ್ತಾರ. ಬೆನ್ನಿಗೆ ಸವರೋದು, ಎಲ್ಲೆಲ್ಲೇ ಸವರೋದು. ಇದಲ್ದೆ ಇವೆಲ್ಲ ಚಿತ್ರೀಕರಿಸ್ದಕ ಒಬ್ಬವ ಸ್ಟೂಡೆಂಟ್ ಇರ್ತಾನ್ರಿ. ಅವನ ಹೆಸರು ಏನಂದ್ರೆ ಫೋಟೋಗ್ರಾಫರ್ ಮುಸ್ತಾಫಾ. ಇದೊಂದು ಸ್ಯಾಂಪಲ್ ಚಿತ್ರ ರೀ, ಹೆಂಗ ಕೇಕ್ ಬಡಿತಾರ ಮುಖಕ್ಕೆ ಅನ್ನೋದು. ಹಂಗ ಇನ್ನೊಂದು ನೆನಪಾತ್ರ ನಂಗ, ಇವನು ನಮ್ಮ ರೂಮಿನ ಅಭಯ ಹಸ್ತರಿ. ಇವನು ಬರೀ ನೀರಿಗಾಗಿ ಚಾಸ್ತಾನೆ ಹಸ್ತ. ಇವನು ಶೇಂಗಾ ಪುಡಿ ಏನ್ ಸ್ವಾದ ಇರ್ತ್ರಿ, ಅಬಾಬಾಬಾಬಾ ಅಂದ್ರೆ ಅದ್ರೊಳಗ್ ಖಾರನ ಇರಂಗಿಲ್ರಿ. ಈಗ ಹೇಳಕ್ ಹೊರಟಿನಲ್ಲ, ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ರೀ. ಯಾಕಂದ್ರ ರೀ ಅವನು ಮೊದ್ಲ ಸಾತ್ವಿಕ ಇರ್ತಾನ್ರಿ, ಆಮೇಲೆ ಏನ್ ಮಾಡ್ತಾನ್ರಿ ಹಾಸ್ಟ್ಲಿಗೆ ಬಂದ್ಮೇಲೆ ನಿಸ್ಸಾತ್ವಿಕ ಆಗ್ಬಿಡ್ತಾನ್ರಿ. ಮೊದ್ಲ ಕೋಳಿ ಗೀಳಿ ಕಂಡ್ರ ಆಗ್ಬಿಡ್ತಿರಲ್ರಿ ಅವನಿಗೆ. ಹಾಸ್ಟ್ಲಿಗೆ ಬಂದ ತಕ್ಷಣ ಕೋಳಿನ, ಮೀನನ, ತತ್ಯನ ತಿನ್ನದ್ರಿ. ಹಂಗ ಯಜ್ಞ ಮುಟ್ದವ್ರು ಇಲ್ಲಿ ಬಂದು ಕೋಳಿ ಕುರಿ ಮುಡ್ತಾರೆ. ಇವನು ನಮ್ಮ ರೂಮಿನ ಅಗಾಧ ಪುರುಷ, ಬಾಡಿ ಬಿಲ್ಡರ್ ಆಫ್ ಮೈ ರೂಮ್. ಹಾಗೆ ಈ ಒಂದು ಫೋಟೋದಾಗ ಕಾಣಕತ್ತಲ್ರಿ ಜಾಕಿ ಚಡ್ಡಿಯನ್ನ ನಮ್ಮ ರೂಮಿಗೆ ಪರ್ಚೇಸ್ದ ಯಾರಂದ್ರೆ ಇವನ ನೋಡ್ರಿ. ಹಂಗ ಇವನು ಟೀಚರ್ ಏನಾರು ಬೈತಾರ ಅಂತ ತಿಳ್ಕೊಳ್ರಿ, ಅವ್ನ್ ಬ್ಯಾರೆ ನೋಟ್ಸ್ ಕಳು ಮಾಡಿಬಿಡ್ತಿದ್ದಾರಿ. ಅಂತ ಅಗಾಧ ಪುರುಷ ಇವನ್ರಿ. ಈ ಕಡೆ ಅವನು ಜಾಕಿ ಚಡ್ಡಿ ಹಾಕ್ಯಾನಂತ ಇವನು ಜಾಕಿ ಚಡ್ಡಿ ಹಾಕಕ್ ಚಾಲು ಮಾಡಿಬಿಟ್ಟಾರಿ. ಅವನ ನಮ್ಮ ರೂಮಿನ ಸೋಮಾರಿ ರೀ. ಅವನಿಗೆ ಬಟ್ಟೆ ಅಷ್ಟ ಅದಾವ ಅನ್ನೋದು ಲೆಕ್ಕನೇ ಇಲ್ರಿ. ಅವಂದು ಗಾದಿ ತುಂಬ ಬಟ್ಟಿನ ತುಂಬೆ ಬಿಟ್ಟಿರ್ತ್ರಿ. ಗಾದಿ ಒಳಗ ಹತ್ತಿ ಇರ್ತಾವ ಇಲ್ಲ ಗೊತ್ತಿಲ್ಲ, ಅವನ್ ಗಾದಿ ಮ್ಯಾಲಂತರೂ ಬಟ್ಟಿ ಇರ್ತಾವ್ರಿ. ಕೆಲವೊಂದ್ಸಲಿ ಮಕ್ಕಂಡ ಬಿಡ್ತಾನ್ರಿ. 3-4 ದಿನ ಓದಾಕ್ ಕುಂತ್ರ ಫುಲ್ ನೈಟ್ ಓದಾಕ ಕುಂತ ಬಿಡ್ತಾನ್ರಿ. ಅಂತ ಜಿದ್ದಿಗೆ ಜಿದ್ದಂದು ಓದುವ ಹುಡುಗ ಅಂದ್ರ ಇವನ ನೋಡ್ರಿ. ಅವನ ಹೆಸರು ಎರೆಹುಳು ಅಂತ. ಹಾಸ್ಟೆಲ್ನಾಗ ಇನ್ನೊಂದು ಘಟನೆ ಚಲೋ ಕಾಣತ್ರಿ. ಏನಂದ್ರೆ ಇವನು ಕಾಲೇಜಿಗೆ ಭಾಳ ಲೇಟ್ರಿ. ಇವನು ಎದ್ದಳದ ಕಾಲೇಜ್ 8:30 ಐತಂದ್ರೆ ಇವ್ನು ಎದ್ದಳದ 8:15 ತಾನು ಒಂದೊಂದ್ಸಲಿ ಊಟನ ಮಾಡಲ್ರಿ, ಅಷ್ಟು ಲೇಟ್ ರೀ ಇವಂದು. ಲೇಟ್ ಕಾನ್ಸೆಪ್ಟ್ಗಾಗಿ ಏನ್ ಬೇಕಾರ ಮಾಡಕ್ ರೆಡಿ ಇರ್ತಾನ್ರಿ ಇವನು. ಆದ್ರೆ ತನ್ನ ಬಾಸ್ ಆದಂತಹ ದರ್ಶನ್ ಅವ್ರ ಫಿಲ್ಮ್ ಮಾತ್ರ ಇವನು ಎಷ್ಟು ಓಡ್ತಾ ಹೋಗಿದ್ನಂದ್ರೆ ಇದುವರೆಗಾದ್ರೂ ಅವನಿಗೆ ಕಾಲೇಜಿಗೆ ಅಷ್ಟು ಓಡ್ತಾ ಬಂದಿಲ್ರಿ. ಅಷ್ಟು ಸಮಯ ಪ್ರಜ್ಞೆ ಅವನಿಗೆ ಡಿ ಬಾಸ್ ಫಿಲ್ಮ್ ಮೇಲೆ ಐತ್ರಿ. ಒಳ್ರಿ ಚಪ್ಪಾಳೆ ಡಿ ಬಾಸ್. ಇನ್ನೊಂದು ಹೇಳ್ಬೇಕಂದ್ರ ನಮ್ಮ ರೂಮ್ನ್ಯಾಗ ಟಾಮ್ ಅಂಡ್ ಜೆರ್ರಿ ಜಗಳ ಆಗ್ಲಿ,
ಹಲವಾರು ಜಗಳಗಳು ಇದ್ದಿದ್ದರೆ ಯಾವುದೇ ಕಾಲೇಜ್ ಆಗಲಿ ಯಾವುದೇ ಹಾಸ್ಟೆಲ್ ಒಬ್ಬರು ಬಲಶಾಲಿ ಮಾನವನ ಮುಂದೆ ನಿರಾಯಸ್ಕವಾಗಿ ಇರ್ತಾನ್ರಿ ಅಂತ. ಡಾನು 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 ಏನಂದ್ರೆ ರೀ, ಇವನಿಗೆ ಹಾಸ್ಟೆಲ್ನಾಗ ಒಂದು ಬಿರುದೈತ್ರಿ, ಏನಂದ್ರೆ ಡಾನ್. ಡಾನ್ ಅಂದ್ರೆ ಗೊತ್ತಿರ್ಬೇಕ್ರಿ. ಡಿ ಅಂದ್ರೇನು, ಓ ಅಂದ್ರೇನು, ಎನ್ ಅಂದ್ರೇನಂತ. ದಾದಾ ಅಂತ ಕೂಡ ಇವನಿಗೆ ಐತ್ರಿ. ಇವನು ಸೈಲೆಂಟ್ ಕಿಲ್ಲರ್ ಆ್ಯಂಡ್ ವೈಲೆಂಟ್ ಸ್ಟೂಡೆಂಟ್. ಇವನಿಗೆ ಸ್ವಲ್ಪ ರಜೆ ಸಿಕ್ಕರೆ ಸಾಕ್ರಿ, ಮನ್ಯಾಗ ಫೋನ್ ಹಚ್ಚಿ ಮನ್ಯಾರನ್ನ ಕರೆಸಿ ಮನೆಗೆ ಹೋಗ್ಬಿಡ್ತಾನ್ರಿ. ಅಂತ ಕಿಲಾಡ್ರಿ ಇವನು ತನ್ನ ಲಕ್ ಆಟ ಆಡಿದ್ನರಿ ಒಂದ್ಸರಿ. ಬೇರೆಯವ್ರಿಗೆ ಚಳಿ ಹಣ್ಣು ತಿನ್ನಿಸ್ಬಿಟ್ಟಿದ್ದರಿ, ಅಷ್ಟು ಕಿಲಾಡ್ರಿ ಇವನು. ಇನ್ನೊಂದು ರೀ, ಎಷ್ಟು ಕಿಲಾಡಿನೋ ಅಷ್ಟೇ ಒಂದು ಚತುರ ಕೂಡ ರೀ ಇವನು. ಅವತ್ತು ಇಲಿ ಬೆಕ್ಕಿನ ಜಗಳ ಕೇಳಿರ್ತೀವ್ರಿ, ಆದ್ರೆ ಆನಿ ಬೆಕ್ಕಿನ ಜಗಳ ಕೇಳಿರಂಗಿಲ್ಲ. ನೀವು ನಮ್ಮ ರೂಮಿಗೆ ಭೇಟಿ ಕೊಟ್ಟಿದ್ರಂದ್ರ ಆನಿ ಬೆಕ್ಕಿನ ಜಗಳ ಕಾಣಬಹುದು. ಈ ಬೆಕ್ಕು ಭಾಳ ಕೆಂಪಗೈತ್ರಿ, ಹಂಗ ಅಷ್ಟ ಚೂಟಿ ಕೂಡ ಐತಿ. ನೀವು ಈ ಬೆಕ್ಕು ಬೇಕಂದ್ರೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದ್ರಿ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹಾಸ್ಟೆಲ್ನಾಗ ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ ರೀ, ಲೇಸರ್ ಲೈಟ್ ತಗೊಳೋದು ನಮ್ಮ ರೂಮ್ ಕಿಟಕಿಯಿಂದ ಹುಡುಗಿಯರ ರೂಮ್ ಕಿಟಕಿಯಾಗ ಹಾಕೋದು. ಇದನ್ನ ಲೇಸರ್ ಲೈಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರೀತಾರೆ. ಏನಂದ್ರೆ ಹುಡುಗರ ಹಾಸ್ಟೆಲಿಂದ ಹುಡುಗಿಯರ ಹಾಸ್ಟೆಲಿಗೆ ಲೇಸರ್ ಲೈಟ್ ಬಿಡೋದ್ರಿ. ಇದು ಜೋರಿತ್ರ ಸ್ವಲ್ಪ ಜನ ಸುದ್ದಿ, ಆಮೇಲೆ ಅದಕ್ಕನ್ನ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತ್ರಿ. ಹಾಸ್ಟೆಲ್ನಾಗ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇಂಥವ್ರು ಮಾತ್ರ 100% ಇರ್ತಾರ್ರಿ. ಊರಾಗ DJ ಐತಿ, ಜಾತ್ರೆ ಐತಿ, ಗಣೇಶ ಉತ್ಸವ ಐತಿ, ಅದೈತಿ ಇದೈತಿ ಮದುವೆ ಐತಿ ಅಂತೇಳಿ ಹಾಸ್ಟೆಲಿಂದ ಮ್ಯಾಗ್ಲಶಿಂದ ಎಗರೋದು, ಗೇಟ್ ಜಿಗಿಯೋದು, ಬೇಲಿ ಹಾರೋದು ಇಂಥವು ಮಾಡಿ ವಾರ್ಡನ್ ಕೈಯಾಗ ಸಿಗೆ ಬಿದ್ದು ಬೈಸ್ಕೊಳೋದು ಮಾತ್ರ ತಪ್ಕೊಳಂಗಿಲ್ರಿ. ಆದ್ರೂ ಬಿಡಂಗಿಲ್ರಿ ಅವ್ರು ಎಗರೋದು. ಅಷ್ಟು ಒಂದು ವೀರತನ ಅವ್ರ ತಲೆ ಇರುತ್ತೆ. ಅವರಿಗೂ ಕೂಡ ಒಂದು ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ತೀನಿ ರೀ ನಿಮ್ಮ ಹತ್ರ. ನಿಮ್ಮ ಮನಸ್ಸಿಂದ ಚಪ್ಪಾಳೆ ಹಾಕ್ರಿ, ಫಿಸಿಕಲಾಗಿ ಹಾಕ್ಬೇಡ್ರಿ, ಮನಸ್ಸಿನಿಂದ ಹಾಕ್ರಿ ಸಾಕು. ಅದೇ ಕೇಳಿಬಿಡ್ತು. ಇವ್ ನೋಡ್ರಿ ಬರೇ ಅವಸರ ರೀ, ಯಾವ್ದಕ್ಕಾರ ಓಡ್ತಾನ್ರಿ, ಬರೇ ಓಡ್ತಾನ್ರಿ ಇವನು ಮ್ಯಾಗ್ಲೇಶನ್ ಜಾರ್ಕೆಂಬಿದ್ದು ಕೈಯನ್ನ ಮುರ್ಕೊಂಬಿಟ್ಟಿದ್ದಾರಿ ಒಂದ್ಸರಿ. ಅಷ್ಟಾದ್ರೂ ಮ್ಯಾಗಿ ತಿಂತಾನ್ರಿ ಅವನ ಮ್ಯಾಗಿ ಕುಕ್ಕರ್ 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 ತಿಂಡಿ ತಿನಿಸುಗಳ ಒಡೆಯರಿ ಅವನೇ. ನಳಪಾಕ ಯಾರಂದ್ರೆ ನಮ್ಮ ರೂಮ್ನ್ಯಾಗ ಅದನ್ನು ತೋರಿಸ್ತೀನಿ ಬರ್ರಿ ಅಂತವ್ರಿ ಅವನೇ. ಇವನು ಯಾವ್ದಕ್ಕಾರ ಓಡ್ತಾನ ಬಿಡ್ತಾನ ಗೊತ್ತಿಲ್ರಿ, ಆದ್ರ ಮುಂಜಾನೆ ಜಳಕ ಮಾಡಾಕ 100% ಬಕೆಟ್ ಹಿಡ್ಕೊಂಡು ಓಡೋದ್ರಿ ಅವನು. ಅವ್ದು ಎಲ್ಲಿ ಬೀಳ್ತೈತಿಯೋ ಎಲ್ಲಿ ಬಿಡಂಗಿಲ್ಲೋ ಅಲ್ಲಿ ಮುಂದೆ ಎಷ್ಟು 100 ಬಕೆಟ್ ಇಡ್ಲಿರಿ, ಮುಂಜಾನೆ ಎದ್ದ ತಕ್ಷಣ ತನ್ನ ಬಕೆಟ್ ಇಡಾತು ಬಂದ್ಬಿಡೋದು. ಅದನ್ನ ಬಕೆಟ್ ಯಾವನಾರು ಕಿತ್ತೋಗಿಲಿ ಸಂಬಂಧ ಇಲ್ಲ ಅಷ್ಟ. 1000 ರೂಪಾಯಿ ಕಳ್ಕೊಂಡಿದಂದ್ರೆ ಸಣ್ಣ ಮಾತಲ್ರಿ ಅದು. ಆದ್ರೂ ಇದನ್ನ 1000 ರೂಪಾಯಿನ ಕಳ್ಕೊಂಡವ ಸುಮ್ಮನೆ ಇದ್ನರಿ. ಕಳು ಮಾಡಿದವ ಯಾವನಂತ ಗೊತ್ತಿದ್ರು ಕೂಡ ತಾನು ಸುಮ್ಮನೆ ಅದನಲ್ರಿ. ಅವನು ಒಂದು ದಯಾತನಕ್ಕೆ ಕರುಣೆಗೆ ಮನಸ್ಸಿನಿಂದ ನಮನಗಳನ್ನು ಸಲ್ಲಿಸ್ತೀನಿ. ಈಗ ಬರೋ ಕ್ಯಾಂಡಿಡೇಟನ್ನ ನೀವು ಯಾವಾಗಲೂ ನೋಡಿರಲ್ರಿ, ಯಾವಾಗ ಕೇಳಿರಂಗಲ್ರಿ. ಇದು ಎಂಥ ಕ್ಯಾಂಡಿಡೇಟ್ ಅನ್ರಿ, ವರ್ಷದಾಗ ಒಂದೇ ಸಲ ನಗುತ್ರಿ. ಅದ ನಗುಮುಖದ ರಾಕ್ಷಸರಿ. ಅದು ವರ್ಷದಾಗ ಒಂದೇ ಸಲ ಬರುತ್ತಂತ್ರಿ ಅದಕ್ಕೆ ನಗು. ಅದೆಂಥ ನಗು ಐತ್ರಿ ನನಗೂ ಗೊತ್ತಿಲ್ರಿ. ಈ ನಗುಗೆ ಭಾಳ ವ್ಯಾಲ್ಯೂ ಐತ್ರಿ. ಆ ಹುಡುಗ ನಗವತ್ನ್ಯಾಗ ಯಾರಿಗೂ ಗೊತ್ತಾಗ್ಲಾದ್ರಂಗ ಫೋನ್ಯಾಗ ತಕ್ಕೊಂಡ್ರಂದ್ರ ನೀವ ತಿಳ್ಕೊಂಬಿಡ್ರಿ ಆ ಒಂದು ನಗು ಎಷ್ಟು ಜೋರಾಗಿತ್ತಂತ, ಎಷ್ಟು ಭಯಂಕರವಾಗಿತ್ತಂತ ನೀವ ತಿಳ್ಕೊಂಬಿಡ್ರಿ. ಹಾಗೆ ಆ ಹುಡುಗ ಅಷ್ಟು ನಗುತ್ತಾನಂದ್ರೂ ಅವನ ಕಡೆ ಇನ್ನೊಂದು ಟ್ಯಾಲೆಂಟ್ ಐತ್ರಿ. ಆ ಟ್ಯಾಲೆಂಟ್ ಏನಂದ್ರ ಪದ್ಯಗಳನ್ನು ಬರೀತಾನ್ರಿ ಕವಿತೆಗಳನ್ನು ಬರೀತಾನ್ರಿ ಜಲ್ದಿ ಬರ್ಬಿಡ್ತಾನ್ರಿ ಕವಿತೆ. ಏನಾರ ಅರ್ಥ ಆಗ್ಲಿ ಏನಾರು ಬಿಡ್ಲಿ, ಅದು ರವಿ ಕಾಣದ್ದನ್ನ ಕವಿ ಕಂಡ ಅನ್ನಂಗ ಇವನು ಕೂಡ ಯಾರ್ಯಾರೋ ಕಾಣದ್ದನ್ನ ತಾನು ಕಂಡ ಜೀವನ ಪಾವನ ಮಾಡಿಕೊಳ್ಳುತ್ತಾನೆ. ಈ ಕಡೆ ನಗುಮುಖದ ರಾಕ್ಷಸರಿ ವರ್ಷದಾಗ ಒಂದಿನ ಬರುತ್ತಂದ್ರಿ, ಇವನಿಗೆ ವರ್ಷದಾಗ ವರ್ಷನೂ ಬರುತ್ತ್ರಿ. ಅಷ್ಟು ನಗು ಇವನಿಗೆ ಬರುತ್ತ್ರಿ. ಇವನಿಗೆ ಇನ್ನೊಂದು ಬಿರುದು ಏನಂದ್ರಿ, ಹೆಣ್ಣು ಮಕ್ಕಳ ಅಣ್ಣ ಅಂತ ಭಾಳ ಕರಿತಾರ್ರಿ. ಯಾಕಂದ್ರೆ ಹೆಣ್ಮಕ್ಳ ಜೊತೆ ಭಾಳ ಇರ್ತಾನ್ರಿ ಅಣ್ಣ ಅಂತ. ರಾಖಿ ನೋಡ್ಬೇಕ್ರಿ ಅವನಿಗೆ ಎಷ್ಟು ಕೈ ಕಟ್ಟಿರ್ತಾರ ಅನ್ನೋದು, ಅಷ್ಟು ರಾಖಿ ಕಟ್ಸ್ಕೊಂಡ್ಬಿಟ್ಟಿರ್ತಾನ್ರಿ ಅವನ. ಇವನು ಒಂದ್ ಲೆಕ್ಕಕ್ಕೆ ಡಂಬಲ್ ಬಾಯ್ ಅಂತಾರೆ ಅವನು. ಇವನ್ರಿ ಎಷ್ಟೊತ್ತಿ ಯಾವದ್ನ್ಯಾಗ ಫೋನ್ ನೋಡ್ತಾನ ಅವನಿಗೆ ಗೊತ್ತಿರುತ್ತೆ. ಯಾವ ಹುಡುಕಿದ್ರು ಗೊತ್ತಾಗಂಗಲ್ರಿ ಅವ್ನು ಫೋನ್ ನೋಡ್ಕೊಂತಾನಂತ. ಅಷ್ಟು ಸೀಕ್ರೆಟ್ ಆಗಿ ಫೋನ್ ನೋಡ್ತಾನ್ರಿ ಅಷ್ಟು ಟ್ಯಾಲೆಂಟ್ ಐತ್ರ ಅವನ ಕಡೆ ಫೋನ್ ನೋಡೋದು.
ಒಂದು 2 ಗಂಟೆಗೆ 3 ಗಂಟೆಗೆ ನಾ ಮಧ್ಯಾಹ್ನ ಅಲ್ರಿ ಹೇಳೋದು, ರಾತ್ರಿ 2 ಗಂಟೆ 3 ಗಂಟೆಗೆ ನೋಡ್ತಾನ್ರಿ ಫೋನ್. ಇವನು ಫೋನ ಸಿಗಂಗೆ ಬೆಳಂಗಲ್ರಿ ಒಟ್ಟ. ಯಾಕಂದ್ರೆ ಹುಡ್ರು ಡೈರೆಕ್ಷನ್ ಕೊಟ್ಟು ಬಿಡ್ತಾರ್ರಿ ಅವನಿಗೆ, ಇಂತಲ್ಲಿಡ್ಬೇಕು ಫೋನ್ ಅಂತೇಳಿ. ಇದ್ದವ್ರಿಗಾದ್ರೂ ಒಂದ್ಸಲಿನೂ ಸಿಕ್ಕಿಲ್ರಿ ಫೋನ್. ನೀವು ಅರ್ಥ ಮಾಡ್ಕೊಳ್ರಿ ಎಷ್ಟು ಸೀಕ್ರೆಟ್ ಐತಂತ. ಈ ಕ್ಯಾಂಡಿಡೇಟ್ ಹೆಸರಿನಾಗ ಹುಡುಗಿ ಹೆಸರನ್ನ ಐತ್ರಿ, ಹುಡುಗನ ಹೆಸರನ್ನ ಐತ್ರಿ. ಇವನಿಗೆ ಇನ್ನೊಂದು ಹೆಸರು ರೀ ಮ್ಯಾಥ್ಸ್ ಮಾಸ್ಟರ್ ಅಂತಾರೆ. ಭಾರಿ ನೈಸಾಗಿ ಹೇಳ್ಕೊಡ್ತಾನ್ರಿ ಇವ್ನು ಮಾತ್ರ ಮ್ಯಾಥ್ಸ್ನ. ಇವನು ಯಾವಾಗಾರ ನೋಡು ಮಚ್ಚರ್ದಾನಿಯಾಗ ಇರ್ತಾನ್ರಿ. ಅದಕ್ಕೆ ಮಚ್ಚರ್ದಾನಿಯ ಪೋರ ಹಂಗ ಸಿಸ್ಟಮ್ಯಾಟಿಕ್ ಬಾಯ್ ಅಂತ ಕೂಡ ಕರಿತೀವ್ರಿ. ಈ ಕ್ಯಾಂಡಿಡೇಟ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಯಾಕಂದ್ರೆ ರೀ ಈ ಯಾರು ಒಬ್ರು ಒಂದು ಕ್ಲಾಸ್ನಾಗ ಕುಂದಿರ್ಬೋದ್ರಿ, ಒಬ್ಬೊಬ್ಬ ಅಂದ್ರೆ 2 ಕ್ಲಾಸ್ನಾಗ ಕುಂದಿರ್ಬೋದ್ರಿ. ಆದ್ರೆ ಈ ಕ್ಯಾಂಡಿಡೇಟ್ ಬರ ಎಲ್ಲ ಕ್ಲಾಸ್ನಾಗ ಕುಂತು ಗುಳ್ಯಾಡ್ಸಿ ರಗಡ್ ಮಾಡಿ ಗದ್ಲೆಬಿಸಿ ಬಂದ್ಬಿಟ್ಟನ್ರಿ. ಅಲ್ಲಿ ಹೋಗಿ ಎಲ್ಲ ಕ್ಲಾಸ್ಗಳ ರುಚಿಸವಿದ ರುಚೇಶ, ಎಲ್ಲ ವಿಷಯಗಳಲ್ಲಿ ಮೂಗು ತೋರಿಸುವ ಮೂಗೇಶ, ಗದ್ದಲವೆಂದು ಬೇರೆ ರೂಮಿಗೆ ಹೋಗೋ ವ್ಯಕ್ತಿ ಒಂದ್ ಕಡೆ ಇರ್ತಾನ್ರಿ. ಹಂಗ ನಮ್ ಕಡೆ ಗದ್ಲಂದಾಗ ಓದ್ತೀವೋ ಅನ್ನೋ ಹುಡುಗ ಈ ಕ್ಯಾಂಡಿಡೇಟ್ ರೀ. ಇವನ್ ಮೈಂಡ್ ಹೆಂಗೈತಂದ್ರೆ ವೆಬ್ಸೈಟ್ ಇವನ್ ಮೈಂಡ್ನಾಗ ಐತ್ರಿ. ಅಷ್ಟು ವೆಬ್ಸೈಟ್ ಎಲ್ಲ ತುಂಬ್ಕೊಂಬಿಟ್ಟನ್ರಿ. ಒಂದ್ 4 ಹುಡ್ರು ಅದಾವ್ರಿ ರೂಮ್ನಾಗ. ಚಾ ಕುಡಿಯಾಕ ಗೊತ್ತನಂಗಲ್ರಿ. ರಾತ್ರಿ 2 ಗಂಟೆಯೋ 12 ಗಂಟೆಯೋ ಅಷ್ಟು ಜಿಗ್ಯಾದು ಹೋಗೋದು, ಚಾ ಕುಡಿಯೋದು, ಬರೆಯೋದು, ಈಟ ಕೆಲ್ಸ ರೀ ಅವ್ರದ್ದು. ಇದು ಭಾಳ ಡಿಫ್ರೆಂಟ್ ರೀ. ಮಿಡ್ ನೈಟ್ ಅನ್ನಂಗಿಲ್ಲ, ಮುಂಜಾನೆ ಅನ್ನಂಗಿಲ್ಲ, ಓದದ. ಈ ಓದೋ ಟೈಮಿಗೆ ನಾನು ನಿದ್ದೆ ಬಂತ ಮಾಸ್ಕ್ ಚಿತ್ರ ಬಿಡಿಸಂತ ಕುಂತು ಬಿಡ್ತಾನ್ರಿ ಇವ. ಅಷ್ಟು ಫೇಮಸ್ ರೀ ಇವ. ಇವನು ಬಾಡಿ ಪೂರ್ತಿ ಮಾಂಸಖಂಡಗಳಿಂದ ಆಗಿರೋದ್ರಿಂದ ಇವನ್ ನೋಡಾಕ ದಡಿ ಮಾಂಸ ತರ ಕಾಣ್ತಾನ್ರಿ. ಇವನು ಮಕ್ಕಂಡಾಗ ಅರ್ಧಂಬರ್ಧ ಕಣ್ಣು ಮುಚ್ಚಿರ್ತಾನ್ರಿ. ಕತ್ಲಾದಾಗ ಅರ್ಧ ಕಣ್ಣು ಬೆಳಗ್ತಿರ್ತ್ರಿ, ಅರ್ಧ ಕಣ್ಣು ಕರ್ಗಿರ್ತ್ರಿ. ಅದಕ್ಕೆ ನೋಡೋರಿಗೆ ಇವನು ಕರಡಿ ಹಂಗ ಕೂಡ ಕಾಣ್ತಾನ್ರಿ. ಇವನು ಯಾವಾಗ ಓದ್ತಾನೋ, ಯಾವಾಗ ಮಕ್ಕಂತಾನೋ, ಯಾವ ಆಟ ಆಡ್ತಾನೋ ಒಂದು ಗೊತ್ತಾಗಂಗಿಲ್ರಿ. 5 ನಿಮಿಷ ಮುಂಚೆ ನೋಡಿದ್ರ ಓದ್ಕೊಂತ ಕುಂತಿರ್ತಾನ್ರಿ. ಅದ 5 ನಿಮಿಷ ಲೇಟಾಗಿ ನೋಡ್ಬಿಡ್ರಿ ಮಕ್ಕಂಬಿಟ್ಟಿರ್ತಾನ್ರಿ. ಹಿಂಗ ಓದೋದು. ಇವನ್ ಎಂತ ದಾನಶೂರ ಅದಾನಂದ್ರಿ, ತನ್ನ ಮಂಚನ ಬ್ಯಾರ್ಯಾರಿಗೆ ಬಿಟ್ಕೊಟಾನ್ರಿ. ಯಾಕೆ ಹೇಳ್ರಿ? ಬಟ್ಟೆ ಹಾಕಾಕ್ರಿ. ಈಗ ಒಂದು ಫಿಗರ್ ಬರುತ್ತ್ರಿ, ಆ ಫಿಗರ್ದಾಗ ಹೆಂಗ್ ಬುಕ್ ಮ್ಯಾಗ ಇಟ್ಕೊಂಡ್ ಮಕ್ಕಂಡ ನೋಡ್ರಿ, ತಾನು ಹಂಗ ಮಕ್ಕಂಬಿಡ್ತಿದ್ದಾರಿ ಅವ ಓದೋ ಹೊತ್ನ್ಯಾಗ. ಅವು ಏನು ಮಕ್ಕಂಡಾಗ ಅಕ್ಷರ ಏನ್ ಕಣ್ಣಾಗ ಡೈರೆಕ್ಟ್ ಹೋಗಿದ್ದೋ ಏನ್ ತಲ್ಯಾಗ ಹೋಗಿದ್ದೋ ನನಗಂತೂ ಗೊತ್ತಿಲ್ರಿ. ಇಷ್ಟೆಲ್ಲ ಮೋಜು ಮಸ್ತಿಗಳಿಂದ ಕೂಡಿದ ಹಾಸ್ಟೆಲ್ ಲೈಫ್ಗಳನ್ನ ನಾವು ಯಾವಾಗಲೂ ಮರೆಯೋಕೆ ಆಗುವುದಿಲ್ಲ. ಆ ಹಾಸ್ಟೆಲ್ ಲೈಫು ಒಂದು ದಿನ ನರಕವಾಗಿದ್ರೆ ಇನ್ನೊಂದು ದಿನ ಸ್ವರ್ಗವಾಗಿರುತ್ತದೆ. ಹಾಸ್ಟೆಲ್ ಲೈಫ್ಗಳನ್ನ ಮರೆಯಬೇಡಿ ಅಂತ ಎಲ್ಲರಲ್ಲೂ ಕೇಳ್ಕೊತಿದ್ದೀನಿ. ಹಾಗೆ ಆ ಫ್ರೆಂಡ್ಸ್ಗಳನ್ನ ಮರಿಬೇಡಿ. ಸ್ನೇಹ ಎಂದಿಗೂ ಚಿರಕಾಲವಾಗಿರಲಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಪ್ಲೀಸ್ ಶೇರ್ ಮಾಡಿ ಇದನ್ನ.